ದೀಪಾವಳಿ ನವರಾತ್ರಿಯಂತಹ ಹಬ್ಬಗಳ ಸಂದರ್ಭದಲ್ಲಿ ಕರಾವಳಿಯ ಕಲಾವಿದರು ವೇಷ ಹಾಕಿ ಮನೆ ಮನೆಗೆ ಹೋಗಿ ಮನೋರಂಜನೆಯ ರಸದೌತಣ ನೀಡುವುದು ಸರ್ವೇ ಸಾಮಾನ್ಯ. ಆದರೆ ಈ ಬಾರಿಯ ನವರಾತ್ರಿಯ ಉತ್ಸವದಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ತಂಡವೊಂದು ಆನೆಯ ವೇಷದೊಂದಿಗೆ ಜಿಲ್ಲೆಯಾದ್ಯಂತ ಸಂಚಾರ ಮಾಡ್ತಾ ಇದ್ದು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಆನೆಯ ವೇಷದ ವಿಡಿಯೋ ವೈರಲ್ ಆಗಿದೆ. ಕಾರ್ಕಳದ ದಿನೇಶ್ ಮತ್ತವರ ತಂಡದ ವಿಶೇಷ ಪ್ರದರ್ಶನ ಇದಾಗಿದ್ದು, ಎರಡು ಯುವಕರು ಆನೆಯ ವೇಷಭೂಷಣದ ರೂಪವನ್ನು ಎತ್ತಿಕೊಂಡು ಮನೆ ಮನೆಗೆ ತೆರಳಿ ಮಾವುತನ ನುಡಿಯಂತೆ ನಡೆಯುವ ದೃಶ್ಯ ನೋಡುಗರ ಮನಸ್ಸಿಗೆ ಮುದ ನೀಡ್ತಾ ಇದೆ. ಹಬ್ಬಗಳಂತಹ ಸಂದರ್ಭದಲ್ಲಿ ಹಳೆಯ ಕಾಲದ ಸಂಸ್ಕೃತಿಯನ್ನು ಉಳಿಸುವ ಇಂತಹ ಕಲಾವಿದರ ಕಾರ್ಯಕ್ಕೆ ಸಾರ್ವಜನಿಕ ವಲಯಗಳಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಗಂಟೆ ಬಂದವು ಯಾವ ತಿರ್ಕೊಳ್ಳಿ గంటాడవు నమస్కారం ಎರಡು ಪರಂದ ತಿಂತ ಕೈ ತಿಂತೆ ಬಾರಿ ಖುಷಿ ಆಗು 2 ವರ್ಷ ಬಂದಿಗಿದ್ದಂಗ ಪೋರ ಗೊತ್ತಿದೆ ನಲಿಪು ತಿರ್ಕದ ನಲ್ಪುಡ ಜಮೀನಿ ಕೇಳಿದಿಲ್ಲ